ಯಾಕಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಇರುತ್ತೆ ತುರಿಕೆ ಸಮಸ್ಯೆ ಅನ್ನುವಂಥದ್ದು. ಸೊ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು? ಮೇನ್ ಆಗಿ ತುರಿಕೆ ಬರುದೇ ನಾವು ನಮ್ಮದು ಆಹಾರದಲ್ಲಿ ನಾವು ವಿರುದ್ಧ ಆಹಾರ ತಕೊಳ್ತಿದ್ದೀವಿ. ವಿರುದ್ಧ ಆಹಾರ ಅಂತ ಹೇಳಿದ್ರೆ ಜೇನುತುಪ್ಪ ಜೊತೆಗೆ ತುಪ್ಪವನ್ನು ಮಿಕ್ಸ್ ಮಾಡಿ ತಕೊಳ್ಳೋದು ಅಂತದೆಲ್ಲ, ಮತ್ತೆ ಫಿಶ್ ಜೊತೆ ಈ ನಾನ್ ವೆಜ್ ಮತ್ತೆ ಇದೆಲ್ಲ ಕರ್ಡ್ ಅದನ್ನು ಮಿಕ್ಸ್ ಮಾಡಿ ತಕೊಳ್ಳೋದು, ಅದೆಲ್ಲ ಒಂದು ಸ್ಕಿನ್ ಗೆ ಪ್ರಾಬ್ಲಮ್ ಆಗಿರುತ್ತೆ. ಈ ಸ್ಕಿನ್ ಅನ್ನು ನಾವು ಹೇಗೆ ಇದು ಮಾಡೋದ್ರೆ ಸ್ಕಿನ್ ಇದು ಕೂಡ ಮೂಲ ಕಾರಣ ಏನಂತ ನೋಡ್ಬೇಕು. ಕೆಲವರು ಯಾವುದೇ ಸ್ಕಿನ್ ಬಂದ್ರು ಕೂಡ ಜಸ್ಟ್ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ, ಹಾಗೆ ಬಿಡ್ತಾರೆ. ಬಟ್ ಯೂಶುವಲಿ ಅದಲ್ಲ ಮೇನ್ ಟ್ರೀಟ್ಮೆಂಟ್. ನಮ್ಗೆ ಸ್ಕಿನ್ ಪ್ರಾಬ್ಲಮ್ ಯಾವಾಗಿಂದ ಬಂದದ್ದು, ಕೆಲವೊಂದು ಸ್ಕಿನ್ ಸೋರಿಯಾಸಿಸ್ ಇರ್ಬೋದು, ಅದು ನಾವು ಸೋರಿಯಾಸಿಸ್ ಹಾಗೇನೆ ಟ್ರೀಟ್ಮೆಂಟ್ ಮಾಡ್ಬೇಕು. ಕೆಲವೊಂದು ಹೆಪಟೈಟ್ ಸಿ ಇಂದ ಬರುವ ರ್ಯಾಶಸ್ ಇರ್ಬೋದು, ಚಿಕ್ಕ ಚಿಕ್ಕ ಒಂದು ಚುಕ್ಕಿ ತರ ಬೀಳುತ್ತೆ, ಅದು ಹೆಪಟೈಟ್ ಸಿ ಇಂದ ಬರುವ ರ್ಯಾಶಸ್. ಸೊ ನಾವು ಅದಕ್ಕೆ ಸ್ಕಿನ್ ತರ ಟ್ರೀಟ್ಮೆಂಟ್ ಮಾಡೋದಲ್ಲ, ಹೆಪಟೈಟಿಸ್ ಗೆ ಟ್ರೀಟ್ಮೆಂಟ್ ಮಾಡ್ಬೇಕು.